ಹಾಗೆ ನೀನು ಜ್ಞಾನಿಯಾಗಬೇಕಾಗಿದ್ದರೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ. ಕೊನೆಯೇ ಶ್ಲೋಕಗಳೆರಡು. ಜರಾಮರಣ ಮೋಕ್ಷಾಯ, ಕೊನೆಯೇ ಶ್ಲೋಕದ ಹಿಂದಿನ ಶ್ಲೋಕ. ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ. ಯಾರು ಜರಾಮರಣ, ಜರ ಅಂದರೆ ಮುಪ್ಪು, ಮರಣ ಅಂದರೆ ಸಾವು, ಮುಪ್ಪು ಹಾಗೂ ಸಾವುಗಳಿಂದ ಮುಕ್ತರಾಗಿ, ಯಾರಿಗೆ ಮುಪ್ಪು ಹಾಗೂ ಸಾವು ಅನ್ನುವುದು ಬಾಧೆ ಕೊಡುವುದಿಲ್ಲವೋ. ನನಗೆ ಆ ಪೇಜಾವರ ಸ್ವಾಮಿಗಳು ನೋಡಿದರೆ ಆಶ್ಚರ್ಯ ಆಗುತ್ತೆ ರೀ. ಎಷ್ಟು ವರ್ಷ ಅವ್ರಿಗೆ? 85 ಎಷ್ಟು 80 ವರ್ಷ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಹಿಂದಿನ ವರ್ಷ ಉಡುಪಿಗೆ ನನ್ನನ್ನು ಒಂದಷ್ಟು ಎಷ್ಟು 91 ವರ್ಷ ಅವರಿಗೆ. 89ನೇ ವರ್ಷದಲ್ಲೋ ಏನೋ ಉಡುಪಿಯಲ್ಲಿ ಅವರು ಪರ್ಯಾಯದಲ್ಲಿದ್ದಾಗ ಒಂದಷ್ಟು ಉಪನ್ಯಾಸಗಳಿಗೆ ಕರೆಸಿದ್ರು ನನ್ನನ್ನು. ಅವರು ಇದ್ದದ್ದು ಮಹಡಿ ಮೇಲೆ, ಎರಡನೇದೋ ಎಲ್ಲೋ ಆ ಕೋಣೆಯಲ್ಲಿ. ನನಗೆ ಹೃದಯ ಶಸ್ತ್ರಚಿಕಿತ್ಸೆ ಆದ್ದರಿಂದ ನಾನು ಮೆಟ್ಲುಗಳು ಹತ್ತಬಾರ್ದು, ವೈದ್ಯರು ಹೇಳಿದ್ದಾರೆ. ಮೆಟ್ಲುಗಳು ಹತ್ತಿರೂ ಹಿಡ್ಕೊಂಡು ಹತ್ತಬೇಕು ಅಂದಿದ್ದಾರೆ. ನನ್ನ ಕಾಲಿನಲ್ಲಿ ನರಗಳು ತೆಗೆದುಬಿಟ್ಟಿದ್ದಾರೆ ಈ ಹೃದಯ ಜೋಡಿಸೋದಕ್ಕೋಸ್ಕರ. ಅವರು ಮಹಡಿ ಮೇಲಿದ್ದರೆ ನಾನು ಹೋಗೋದು ಹೇಗಪ್ಪ, ಅಲ್ಲ ಹೋದೆ ಮತ್ತು ಬೇರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅಷ್ಟರೊಳಗೆ ಇವರಿಂದೆಲ್ಲೋ ಹೋಗಿದ್ದರು. ಬುಡು 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 ಅಂತ ಹತ್ತಾರೆ, ಅದನ್ನು ದಡ ಇಳಿತಾರೆ, ಪುಟ ಓಡಾಡ್ತಾರೆ. 90 ವರ್ಷ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ. ನನಗೆ ಕೃಷ್ಣನ ಮಾತನ್ನು ನೋಡಿದಾಗೆಲ್ಲ ಪೇಜಾವರ ಸ್ವಾಮಿ ಜ್ಞಾಪಕ ಬರುತ್ತೆ. ಮುಪ್ಪಿಲ್ಲವೇ ಇಲ್ಲ. 90 ವರ್ಷ ಆಗಿರ್ಬೋದು ರೀ ಅವರಿಗೆ, ಮುಪ್ಪೇ ಇಲ್ಲ ಅವರಿಗೆ. ಜರಾಮರಣ ಮೋಕ್ಷಾಯ. ಅವರು ಸತ್ರು ಭಾಳ ಚೆನ್ನಾಗಿ ಸಾಯ್ತಾರೆ, ಏನು ಸಮಸ್ಯೆ ಸಂದೇಹವೇ ಇಲ್ಲ. ಆದರೆ ಖುಷಿಯಾಗಿ ಸಾಯ್ತಾರೆ ಅವರು, ಯಾವುದೇ ರೋಗವಿಲ್ಲದೆ ಅಂತ ಹಾಗೆ ಹೋಗ್ಬಿಡ್ತಾರೆ. ನನಗೆ ಅವರು ಬಿಡಿ, ಅಬ್ದುಲ್ ಕಲಾಂ ನೋಡಿ, ಆ ಮನುಷ್ಯ ಅವರು ಇಡೀ ಜೀವನದಲ್ಲಿ ಅವ್ರ ಮುಖ ನೋಡ್ಬೇಕು ನೀವು, ಯಾವಾಗಲೂ ನಗ್ತಾ ಇರೋರು. ಸತ್ತಿದ್ದು ಹೇಗೆ ಅಲ್ಲಿ ಪೋಡಿಯಂ ಹತ್ರ ನಿಂತ್ಕೊಂಡಿದ್ದಾರೆ, ಮಾತಾಡ್ತಾರೆ, ಕೂಸ್ತರು ಹೋಗೇ ಬಿಟ್ರು. ಸಾವು ಅವ್ರಿಗೇನೂ ಮಾಡಲೇ ಇಲ್ಲ, ಮುಪ್ಪು ಅವ್ರಿಗೇನೂ ಮಾಡಲೇ ಇಲ್ಲ. ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿಯೇ. ಯಾರು ನನ್ನನ್ನು ಆಶ್ರಯಿಸಿ, ನಾನು ಮತ್ತೆ ಈ ವಾಕ್ಯವನ್ನು ಹೇಳ್ತಾ ಇದ್ದೀನಿ, ಕೃಷ್ಣನನ್ನು ಅಲ್ಲದೆ ಈಶ್ವರನನ್ನು ಆರಾಧನೆ ಮಾಡ್ತಾ ಇರತಕ್ಕಂಥವ್ರು ಇಲ್ಲಿರಬಹುದು, ಕಾಳಿಯನ್ನು ಆರಾಧನೆ ಮಾಡುವವರು ಇಲ್ಲಿರಬಹುದು, ದುರ್ಗೆಯನ್ನು ಆರಾಧನೆ ಮಾಡುವವರು ಇಲ್ಲಿರಬಹುದು, ಹನುಮಂತನನ್ನು ಆರಾಧನೆ ಮಾಡುವವರು ಇರಬಹುದು, ಗಣಪತಿಯನ್ನು ನಾನೇ ಗಣಪತಿಯ ಉಪಾಸಕ, ಗಣಪತಿಯನ್ನು ಉಪಾಸನೆ ಮಾಡುವವರು ಇರಬಹುದು. ಯಾರಿಗೆ ಯಾವ ದೈವದಲ್ಲಿ ನಿಷ್ಠೆ ಇದೆಯೋ ಅವರವರು ಆಯಾ ದೇವತೆಯಲ್ಲಿ ತಮ್ಮ ಮನಸ್ಸನ್ನು ಲಗ್ನ ಮಾಡಿದರೆ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಮುಪ್ಪನ್ನು ಕಳೆಯುತ್ತೀರಿ ಮತ್ತು ಸಾವು ಅನ್ನತಕ್ಕಂಥ ನಿಮಗೆ ತೊಂದರೆ ಕೊಡೋದೇ ಇಲ್ಲ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮವಿದ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಅಂತಹ ಮನುಷ್ಯನಿಗೆ ಬ್ರಹ್ಮನ್ ಅನ್ನತಕ್ಕಂಥದ್ದು, ಅದರ ಜೊತೆಗೆ ಅಧ್ಯಾತ್ಮ ಅನ್ನತಕ್ಕಂಥದ್ದು, ಇವು ಎರಡೂ ಲಭ್ಯವಾಗುತ್ತೆ. ಸಾಧಿಭೂತಂಚಾಧಿದೈವಂ ಮಾಂ ಸಾಧಿಯಜ್ಞಶ್ಚಯೇ ವಿದು. ಅಧಿಭೂತ, ಅಧಿದೈವ, ಅಧಿಯಜ್ಞ, ಈ ಮೂರೂ ಲಭ್ಯವಾಗತ್ತೆ. ಬ್ರಹ್ಮನ್ ಅನ್ನೋದು, ಅಧ್ಯಾತ್ಮ ಅನ್ನೋದು, ಅಧಿಭೂತ ಅನ್ನೋದು, ಅಧಿದೈವ ಅನ್ನೋದು, ಅಧಿಯಜ್ಞ ಅನ್ನೋದು, ಇದೆಲ್ಲ ಇದ್ದು ಪ್ರಯಾಣ ಕಾಲೇ ಚ ಮಾಂ, ಪ್ರಯಾಣ ಮಾಡ್ತಾ ಇದ್ದಾನೆ, ಹೊರಟ ಅಂದರೆ ಕೊನೆಯ ಪ್ರಯಾಣ, ಸಾವಿನ ಸಂದರ್ಭದಲ್ಲಿ ಅವನು ನನ್ನ ಧ್ಯಾನದಲ್ಲಿದ್ದು ನನ್ನನ್ನು ಸೇರಿಬಿಡ್ತಾನೆ ಅಂತ ಹೇಳಿ 7ನೇ ಅಧ್ಯಾಯವನ್ನು ಶ್ರೀಕೃಷ್ಣ ಮುಕ್ತಾಯ ಮಾಡ. ಇದು ಶ್ರೀಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ
ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ. ನಿನ್ನೆ ಈ ಹೊತ್ತು ಮಾತನಾಡಿದ್ದು ಏನೇನೂ ಮಾತಾಡಿಲ್ಲ ನಾನು 7ನೇ ಅಧ್ಯಾಯದಲ್ಲಿ. ಬಹಳ ಅತ್ಯಂತ ಸ್ಥೂಲವಾದ ವಿಷಯಗಳನ್ನು ಮಾತ್ರ ಅತ್ಯಂತ ಪುಟ್ಟದಾಗಿ ನಾನು 7ನೇ ಅಧ್ಯಾಯವನ್ನು ಮುಗಿಸಿದ್ದೇನೆ. ಈ 2 ದಿವಸಗಳ ಉಪನ್ಯಾಸ ಕನಿಷ್ಠ 10 ದಿವಸ ಮಾಡಬೇಕು, ಆವಾಗಲೇ ಸಂಪೂರ್ಣವಾಗಿ ಅರ್ಥ ಆಗ್ತಕ್ಕಂಥದ್ದು. 8ನೇ ಅಧ್ಯಾಯ, ಅದರ ಹೆಸರು ಅಕ್ಷರ ಬ್ರಹ್ಮಯೋಗ ಅಥವಾ ಅಕ್ಷರ ಪರಬ್ರಹ್ಮಯೋಗ ಅಂತ. ಇದರೊಳಗೆ ಬಹಳ ಪ್ರಧಾನವಾಗಿರತಕ್ಕಂಥ ಪದ ಅಂದರೆ ಅಕ್ಷರ. ಅಕ್ಷರ ಅಂದರೆ ನಮಗೆ ಗೊತ್ತಲ್ಲವೇ? ನಮಗೆ ಗೊತ್ತಿರತಕ್ಕಂಥ ಅಕ್ಷರ ವರ್ಣಮಾಲೆ, ಅ ಐ ಇ ಉ ಅನ್ನೋದು ಗೊತ್ತಿದೆ. ಅದಲ್ಲ. ಹಾಗಾದರೆ ಏನು? ಹಾಗಾದರೆ ಅಕ್ಷರ ಅಂದರೆ ಗಮನ ಇಟ್ಟು ಕೇಳಿ, ಕ್ಷರ ಇಲ್ಲದ್ದು ಅಕ್ಷರ. ಕ್ಷರ ಅಂದರೆ ಏನು? ಕ್ಷಯಿಸುವುದು, ಮುರಿದು ಹೋಗತಕ್ಕಂಥದ್ದು, ಸತ್ತು ಹೋಗತಕ್ಕಂಥದ್ದು, ಮುಕ್ಕಾಗತಕ್ಕಂಥದ್ದು, ಇನ್ನಿಲ್ಲ ಅಂತ ಆಗತಕ್ಕದ್ದನ್ನು ಕ್ಷರ ಅಂತ ಕರೀತಾರೆ. ಈ ದೇಹ ಮಗುವಾಗಿತ್ತು, ಹುಡುಗ ಆಯಿತು, ಬದಲಾವಣೆ ಆಗ್ತಾಯಿದೆ, ಯೌವನ ಬಂತು, ಇನ್ಯಾವುದೋ ಹೆಣ್ಣಿನ ಜೊತೆಗೆ ಮದುವೆ ಆಯಿತು, ಮಕ್ಕಳಾಯಿತು, ಮುದಿತನ ಬಂತು, ಕೂದಲು ಬೆಳ್ಳಗಾಯಿತು, ಬೆನ್ನು ಬಗ್ಗಿತು, ಕಂಠ ಕೃಶಿಸ್ತು, ತಿಂದಿದ್ದರಗಲ್ಲ, ನೋಡೋಕೆ ಸರಿಯಾಗಿ ಕಾಣಲ್ಲ, ಒಂದು ದಿವಸ ಬಿದ್ದೋಯ್ತು. ಇದು ಕ್ಷರ. ಆದರೆ ಅಕ್ಷರ, ಇಷ್ಟೊತ್ತು ಜೀವಭೂತ 7ನೇ ಅಧ್ಯಾಯದಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ಅದು ಯಾವುದೋ ಗೋಲಿ ಆಟ ಆಡ್ತಾ ಇದ್ದಾಗಿಂದೆಲ್ಲ ಈಗಲೂ ನೆನಪಿದೆ ನನಗೆ. ಮರಕೋತಿ ಆಟ ಆಡ್ತಾ ಇದ್ದು ನೆನಪಿದೆ. ವಾಸುದೇವಾಚಾರ್ಯ ಮೇಷ್ಟ್ರ ಹೊಡೆಸ್ಕೊಂಡಿದ್ದು ಜ್ಞಾಪಕ ಇದೆ. ಇನ್ನೆಲ್ಲೋ ಯಾವುದೋ ಹುಡುಗಿಯಿಂದ ಹೋಗಿದ್ದ ಜ್ಞಾಪಕ ಇದೆ. ಅಂದರೆ ನನಗೆ ಹುಡುಗತನದ ಕ್ಷಣದಿಂದ ಇಲ್ಲಿಯ ತನಕದ್ದು ಎಲ್ಲ ನೆನಪು ಎಲ್ಲಯ್ಯ ಇದೆ ಅಂದರೆ ಜೀವದಲ್ಲಿದೆ. ಈ ಜೀವ ಅನ್ನತಕ್ಕಂಥದ್ದು ನೀವು ಇಷ್ಟಿಷ್ಟು ವರ್ಷಗಳಿಂದ ಬಂದಿದ್ದೀರಲ್ಲ ಈ ಘಟ್ಟಕ್ಕೆ, ಆ ಎಲ್ಲವನ್ನೂ ದಾಖಲು ಮಾಡಿದೆ ಜೀವ ಅನ್ನೋದು. ಒಂದೇ ವಾಕ್ಯ, ಈ ಶರೀರ ಬದಲಾವಣೆಯಾಗುತ್ತಿದ್ದರೂ, ಈ ದೇಹ ಕ್ಷಯಿಸುತ್ತಿದ್ದರೂ, ಈ ದೇಹ ಅನ್ನತಕ್ಕಂಥದ್ದು ಮಾರ್ಪಡುತ್ತಿದ್ದರೂ, ಮಾರ್ಪಡದೇ ಇರತಕ್ಕಂಥ ಒಂದು ಶಕ್ತಿ ಅಂದರೆ ಜೀವ. ದೇಹ ಅನ್ನುವುದು ಕ್ಷರವಾದ, ಆ ಜೀವ ಅನ್ನುವುದೇನದು? ಅದು ಅಕ್ಷರ. ಆ ಜೀವ ಅಂದರೆ ಯಾವುದದು? ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ. ಯಾವುದು ಜೀವ ಅಂದರೆ? ಕೃಷ್ಣ, ದೈವ, ಪರಮಾತ್ಮ. ನಮ್ಮ ದೇಹದ ಒಳಗೆ ಇರತಕ್ಕದ್ದೂ ನಿಮ್ಮ ದೇಹದ ಒಳಗಿದೆ, ಇಲ್ಲಿ ಇರುವ ಎಲ್ಲರ ದೇಹದ ಒಳಗೂ ಇದೆ ಅದೇ ಶಕ್ತಿ, ಅದೇ ಪರಮಾತ್ಮ ಶಕ್ತಿ. ಅದಿರುವುದರಿಂದಲೇ ಎಲ್ಲರೂ ಸಮಾನರು ಅಂತ ಹೇಳಿದ್ದರಿಂದಲೇ ನಾವೆಲ್ಲರೂ ಸಾಯುವುದಿಲ್ಲ. ಸಾಯುವುದು ನಮ್ಮ ದೇಹ ಮಾತ್ರ, ಬಿದ್ದು ಹೋಗುವುದು ಈ ದೇಹ ಮಾತ್ರ. ದೇಹದ ಒಳಗೆ ಇರತಕ್ಕಂತಹ ಜೀವಕ್ಕೆ ಸಾವೇ ಇಲ್ಲ. ಭಗವದ್ಗೀತೆ ಹೇಳತಕ್ಕಂಥ ಪರಮಸತ್ಯ ಅದು. ಇದನ್ನು ನಾವು 4ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ ಈಗಾಗಲೇ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದನ್ನು ಸಾಧಿಸ್ತಾನೆ. ಅರ್ಜುನ ಕೇಳಿದ, ಕೃಷ್ಣ ಕೊಟ್ಟ ವಿವರಣೆಯನ್ನು ಕೇಳಿ ಕೃಷ್ಣ ಏನು ಹೇಳಿದ? ನೋಡಯ್ಯ, ನಾನು ಈ ಯೋಗವನ್ನು ಸೂರ್ಯನಿಗೆ ಪಾಠ ಮಾಡಿದ್ದೇನೆ. ಸೂರ್ಯ ವಿವಸ್ವಾನ್ ಅನ್ನತಕ್ಕಂಥ ಅವನ ಮಗನಿಗೆ ಪಾಠ ಮಾಡ್ದ. ಅವನು ಇಕ್ಷ್ವಾಕುವಿಗೆ ಪಾಠ ಮಾಡ್ದ. ಅವನು ಅವನ ಶಿಷ್ಯರಿಗೆ ಪಾಠ ಮಾಡಿದರು. ಹೀಗಾಗಿ ಯೋಗವಿದ್ಯೆ ಎನ್ನತಕ್ಕಂಥದ್ದು ಸೂರ್ಯನಿಂದ ಹರಿದು ಬಂತು.
ಆದರೆ ಬರ್ತಾ 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 ಆ ಯೋಗ ಅನ್ನತಕ್ಕಂಥದ್ದು ಖಿಲವಾಯಿತು, ಬಡವಾಯಿತು, ಕಡಿಮೆ ಆಗೋಯಿತು, ಶಕ್ತಿ ಇಲ್ಲದೆ ಹೋಯಿತು. ಆದ್ದರಿಂದ ಆ ಯೋಗವನ್ನು ಈಗ ನಾನು ನಿನಗೆ ಹೇಳ್ತಾ ಇದ್ದೇನೆ. ಮತ್ತೊಂದು ಸಲ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಕೃಷ್ಣ ಹೇಳ್ತಾ ಇದ್ದೇನೆ ಅರ್ಜುನನಿಗೆ, ನಾನು ಸೂರ್ಯನಿಗೆ ಯೋಗವನ್ನು ಹೇಳಿಕೊಟ್ಟೆ. ಆ ಸೂರ್ಯ ಅವನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಕೆಲವರು ಶಿಷ್ಯರು, ಹೀಗೆ ಯೋಗವನ್ನು ಆ ಸೂರ್ಯನಿಂದ ಕ್ರಮವಾಗಿ ಇಳಿದು ಬಂತು. ಬರ್ತಾ 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 ಆ ಯೋಗದಲ್ಲಿ ಬಿಗಿ ಹೋಯಿತು. ಮೊದಲು ನಾನು ಹೇಳಿದಾಗ ಇದ್ದ ಯೋಗದ ತೀವ್ರತೆ ಎಷ್ಟೋ ತಲೆಗಳಾದ ಮೇಲೆ ಇಲ್ಲ. ಆದ್ದರಿಂದ ಯೋಗ ಅನ್ನೋದು ಕೆಟ್ಟ ಹೋಗಿದೆ. ಅದನ್ನು ಸರಿಪಡಿಸೋದಕ್ಕೋಸ್ಕರ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಂಗೆ ಅಂತ ಹೇಳಿದ. ಇದು ಗೊತ್ತಾಯ್ತಾ ನಿಮಗೆ? ಅರ್ಜುನೂ ಗೊತ್ತಾಯಿತು, ಆದರೆ ಅವನ ಸಂದೇಹ ಬಂತು. ಅವನೇ ಜಿಜ್ಞಾಸು. ಅವನು ಕೇಳ್ದ, ಅಲ್ಲಪ್ಪ ಕೃಷ್ಣ, ನನಗೊಂದು ಸಂದೇಹ ಇದೆಯಪ್ಪ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. 4ನೇ ಅಧ್ಯಾಯ ಪ್ರಾರಂಭದಲ್ಲಿ ಬರುತ್ತೆ ಶ್ಲೋಕ. ಅಪರಂ ಭವತ್, ಪರ ಅಂದ್ರೇನು? ಆ ಕಡೆ, ಅಪರ ಅಂದರೆ ಆ ಕಡೆದಲ್ಲ ಅಂತ. ಪರ ಅಂದರೆ ಪರಲೋಕ, ಬೇರೆ ಲೋಕ. ಅಪರ ಅಂದರೆ ಈ ಲೋಕ. ಭವತ್ ಜನ್ಮ, ನಿನ್ನ ಜನ್ಮ. ಅಪರ ಅಂದರೆ ಪರಲೋಕದಲ್ಲ, ಈ ಲೋಕದ್ದು. ನನ್ನ ಜೊತೆಗಿದೆಯಾ. ಎಷ್ಟು ವರ್ಷ ನಿಮಗೆ? ಒಂದು 35 ವರ್ಷ ಅಂತ ಇಟ್ಕೊಳ್ಳೋಣ. 35 ವರ್ಷಗಳಾಗಿರಬಹುದಾದಂತಹ ಎಲೈ ಕೃಷ್ಣನೇ, ಅಪರಂ ಭವತೋ ಜನ್ಮ, ಭವತಃ ನಿನ್ನ ಜನ್ಮ, ನೀನು ಹುಟ್ಟಿರೋದು ಈಗ. ಪರಂ ಜನ್ಮ ವಿವಸ್ವತಃ, ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಸೂರ್ಯ. ಕಥಂ ಏತದ್ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನಿತಿ. ಅದು ಹೇಗಯ್ಯ ನೀನು ಅವನು ಪಾಠ ಮಾಡೋಕ್ಕಾಗುತ್ತೆ? ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಹುಟ್ಟಿದಂತಹ ಸೂರ್ಯನಿಗೆ ಈಗ 35 ವರ್ಷಗಳಾಗಿರತಕ್ಕಂಥ ಕೃಷ್ಣ, ನೀನು ಹೇಗೆ ಪಾಠ ಮಾಡ್ತೀಯ ಅವನಿಗೆ? ಇದು ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ಬಹಳ ಅದ್ಭುತವಾದ ಉತ್ತರ. ಅದರ ಮುಂದಿನ ಶ್ಲೋಕ ಅದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನ್ಯಹಂ ವೇತ್ಥ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ನೋಡಯ್ಯ ಅರ್ಜುನ, ನನಗೂ ಹಾಗೂ ನಿನಗೂ ಎಷ್ಟೆಷ್ಟೋ ಜನ್ಮಗಳಾಗಿಬಿಟ್ಟಿದೆ. ಸಾವಿರಾರು ಜನ್ಮಗಳಾಗಿಬಿಟ್ಟಿದೆ ನನಗೂ ನಿನಗೂ. ತಾನಿ ಅಹಂ ನಾನು, ವೇತ್ಥ ಸರ್ವಾಣಿ, ಅದೆಲ್ಲ ನಂಗೆ ಗೊತ್ತಿದೆ. ಯಾವ ಯಾವ ಜನ್ಮದಲ್ಲಿ ಏನೇನಾಯಿತು ಅಂತ ನನಗೆ ಗೊತ್ತಿದೆ. ನ ತ್ವಂ, ನಿಂಗೆ ಗೊತ್ತಿಲ್ಲ. ಅದಕ್ಕಿಂತ ನಿಂಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಸಾವಿರಾರು ಜನ್ಮಗಳ ಹಿಂದಿನ ವಿಷಯ ಗೊತ್ತು, ಆಗ ನಾನು ಪಾಠ ಮಾಡಿದ್ದೆ ಅಂತ ಹೇಳಿದೆ ಅವನಿಗೆ. ನಿನಗೆ ಹೇಗೆ ಗೊತ್ತಾಗುತ್ತೆ? ನಿಂಗೆ ಹಿಂದಿನ ಜನ್ಮ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಅಂದರೆ ಈ ಜನ್ಮದಲ್ಲಿ ನಾವು ಇಲ್ಲಿ ಕುಳಿತುಕೊಂಡಿದ್ದೇವೆ ಅಂದರೆ ಹಿಂದೆ ಎಷ್ಟು ಜನ್ಮಗಳಾಗಿವೆಯೋ, ಎಷ್ಟೆಷ್ಟು ಸಾವಿರ ಜನ್ಮಗಳಲ್ಲಿ ನಾವು ಬಂದಿದ್ದೇವೋ, ಈ ಜನ್ಮದಲ್ಲಿ ಹೀಗೆ ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಅಂದರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ನಾವು ಇದ್ದೆವು ಅಂದರೆ ಅರ್ಥ ಏನಯ್ಯ ಅಂದರೆ, ಈಗ ನನ್ನ ದೇಹದ ಒಳಗೆ ಇರತಕ್ಕಂತಹ ಆತ್ಮ ಸಾವಿರಾರು ಜನ್ಮಗಳಲ್ಲಿದೆ, ಸಾವಿರಾರು ದೇಹಗಳನ್ನು ಹೊತ್ತಿದೆ. ಇದು